सर्वे स्थानसंगमापतिरं कुर्वन्तु मङ्गलम् सर्वस्वरूपे सर्वेशे सर्वशक्तिमन्विते वेभ्यस्त्राहिनो देवी दुर्गे देवी नमोस्ते हरशम्भो महादेव विश्वेशामवल्लभ श्रीरङ्गसर्वात्मन्नीलकण्ठनमोस्ते लक्ष्मीर्यस्य परिग्रहः कमलभूसूनुग्रहत्मानदा भौतश्चन्द्रविभूषणस्तुगोशेषशयामनः ब्रह्माण्डं ब्रह्मन्दिरं धरणायस्य प्रभोसेवकाः तत्रैलोक्यकुटुम्बवान् कुर्यात् सदा मङ्गलं समूर्ता सावधाना सुभग्ना सावधाना ब्रह्मावाय गिरीशेषगरुडादेवीन्द्रकामो गुरुः चन्द्रार्को वरुणानो वित्तेषु विघ्नेश्वरो सत्यो निर्धर्मभ्युदापद्यन्यमित्रादयः सुस्त्रीकान्तरमङ्गवापदिनं कुर्वन्तु नामङ्गलं समूर्ता सावधाना सुभग्ना सावधाना वेदाश्चोपनिषद्गणाश्च वेदासाङ्गा प्राणार्विदा वेदान्त अभिवन्दन्त वेदाङ्गणाः काव्यादङ्गदिनेदिनारविदा शब्दा च नानाविधाः श्रीविष्णुगुणामकेतरवराः कुर्वन्तु नामङ्गलं समूर्ता सावधाना सुलग्ना सावधाना तदेव लग्नं सुदनं तदेव आधारापनं चन्द्रबलं तदेव विद्येवर सोमनाथेश्वर देवरನ್ನ ಅಂಜನೆ ಗ್ರಾಮದ ಸತ್ಯೋಡ ಇಂಚಿತ್ತಿ ಸಪರಿವಾರ ಆ ವೈದ್ಯನಾಥ ಧರ್ಮದೇವರನ್ನ ಅಂಜನೆ ನಮ್ಮ ಕುಟುಂಬದ ಅವಳಾಳ ತೆಪ್ಪಲ್ಲ ಅಂಜನೆ ಈ ಕ್ಷೇತ್ರದ ಆರಾಧನೆ ಬ್ರಹ್ಮರನ್ನ ತಂದು ಜಾಗಡ ಆರಾಧನೆ ಮಲ್ಪಿಂಚಿತ್ತಿ ಧೂಮಾವತಿ ಬಂಟೆ ವೈಸಂದಾಯ ಅಂಜನೆ ರಕ್ತೇಶ್ವರಿ ಅಂಜನೆ ಗುಳಿಗ ಸನ್ನಿಧಾನಲ್ಲ ಅಂಜನೆ ಈ ಮಂಡಳ ಕಲ್ಲೊಟ್ಟಿ ಬಂಜುರ್ಲಿ ಅಂಜನೆ ಈ ಕ್ಷೇತ್ರದ ಆರಾಧನೆ ಪಿಂಜಿತ್ತಿ ಆ ಕಲ್ಕುಡಿ ಸನ್ನಿಧಾನಲ್ಲ ಅಂಜನೇಯ ಸಂಕೋಡಿಗೆ ಗುಳಿಗ ಸನ್ನಿಧಾನಲ್ಲ ಮಾತನಾಡಿಕೆ ಮತ್ತೊಂದು ಗುರು ಹಿರಿಯರನ್ನ ಕೈನ ಮಾತಾಪಿತರು ನಮ್ಮ ಮಾತಾಪಿತರನ್ನೆಲ್ಲ ನೆನಪಿಕೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡ ಸರ್ವೇಶಾಂ ಕರ್ಮಣಾಮಾದು ದೇವತಾ ಪ್ರಾರ್ಥನೆ ಬ್ರಹ್ಮಡದೆ ಪ್ರತಿಯೊಂದು ಕಾರ್ಯಭಾಗದ ಆದಿಭಾಗಗಳು ದೈವದೇವರು ಗುರು ಹಿರಿಯರನ್ನ ಕೈ ಮಿತ್ತ ನೆನತಂದು ಅಕಲಮಿತ್ತ ಭಾರ ಪಾಡ್ದು ನಮ್ಮ ಕರ್ತವ್ಯ ಕರ್ತವ್ಯಂತರ ದಾಂಡ ಆ ಕೆಲಸ ಮಾತ್ರ ದೇವ ಸಾಂಗವಾದ ನಿರ್ವಿಘ್ನವಾದ ನೆರಸಾರೆ ಬಂದ ಶಾಸ್ತ್ರ ವಿಚಾರ ಆ ಪ್ರಕಾರವಾದ ಈ ಒನ್ನಡೆ ಒಂಜಿ ಕಾಡು ನಮ್ಮ ಗಟ್ಟಿ ಕುಟುಂಬದಾಕಳು ಸೇರಿದು ಆ ವಿಶೇಷವಾದ ಆ ಕಲ್ಲುಟ್ಟಿ ಕಲ್ಪುಡ ಸನ್ನಿಧಾನ ಆರಾಧನೆ ತಂಬೈದರು ಕಾಲವಶಾತ್ ಅವು ಪೂರ ಜೀರ್ಣಾವಸ್ಥೆಯನ್ನು ಹೊಂದಲು ಅಪಂಜಿತ ಜೀರ್ಣಾವಸ್ಥೆಯನ್ನು ಹೊಂದಿದ್ದು ಸಾನ್ನಿಧ್ಯನ ಪುನರಪಿ ಜೀರ್ಣೋದ್ಧಾರ ಮಲ್ಪುಡ ಪಂಪುಣ ದೈವಗಳ ಪ್ರೇರಣೆ ಪ್ರಕಾರವಾದ ನಮ್ಮ ಚಿಂತನೆ ಮತ್ತೊಂದು ಕುಟುಂಬದಾಗ ಮಾತಾ ಸರ್ಕ್ಯ ಒಂದು ತನ್ಮೂಲಕ ಆ ಪ್ರಶ್ನೆಗೆ ವಿಮರ್ಶೆ ಮತ್ತೊಂದು ಜಾಗಡ ಪೋಡಾರಿದ ಪ್ರಾಯಶ್ಚಿತ್ತ ಕರ್ಮಳೆ ಮಾತ ಮತ್ತೊಂದು ಈ ಜಾಗ ಮನ್ನಡು ನಮ್ಮ ಜಾಗದ ತಂದು ಅಂತ ಗೊತ್ತಿದ್ದು ಜಾಗದ ತಂದು ಈ ಜಾಗದ ಆ ಕಲ್ಲುಟ್ಟಿ ಕಲ್ಪನೆಯ ಒಂದು ಸಾನ್ನಿಧ್ಯನ ಪ್ರತಿಷ್ಠಾಪನೆ ಬ್ರಹ್ಮಕಲಶ ಮತ್ತದೆ ವರ್ಷ ಪ್ರತಿ ವಾರ್ಷಿಕ ಆಂಡಲ ಸಾನ್ನಿಧ್ಯ ಕೊರತೆ ಉಂಡು ಏನು ಮಾತು ಸರಿ ಮಾಡ್ಕೊಳ್ಳೇ ಬಂದು ನಂಗೆ ಪುನರಪಿ ಆ ದೇವರು ಮತ್ತು ಸೂಚನೆ ಕೊಡಿ ಪ್ರಕಾರವಾದ ಪ್ರೇರಣೆ ಕೊಡಿ ಪ್ರಕಾರವಾದ ಚಿಂತನೆ ಮತ್ತೊಂದು ಪುನಃ ನಮ್ಮ ಈ ಜಾಗದ ಪ್ರಶ್ನೆಗೆ ವಿಮರ್ಶೆ ಮಾಡ್ಪುನಗ ಜಾಗದ ಪೂರ ಸಾನ್ನಿಧ್ಯದ ಒಂಜಿ ಶಿಲೆ ಅವಶೇಷ ಉಂಡು ಐಡ್ದಾರೆ ಪೂರ ಸಾನ್ನಿಧ್ಯ ವೈದ್ಯ ಏನು ಮಾತನಿಗಳು ವಿಮರ್ಶೆ ಮಲ್ಪಲೆ ಆಮೇಲೆ ಅವಂತನ ದಾಂಡ ಅವಾಗ ನಂಗೆ ಮಾತು ಐಡ್ದಾರೆ ನಂಗೆ ಶ್ರೇಯಸ್ಸಾಪುಂಡು ಬಂದು ಬಂದಿರ ಅವೇ ಪ್ರಕಾರವಾದ ವಚನಾತ್ ಪ್ರವೃತ್ತಿ ವಚನಾತ್ ನಿವೃತ್ತಿ ಬಂದು ಶಾಸ್ತ್ರದ ಮಿತ್ಯ ನಂಬಿಕೆ ದೈವಗಳ ಮಿತ್ಯ ಭಕ್ತಿ ಅಂಚನೆ ಗುರು ಹಿರಿಯರ ಆಶೀರ್ವಾದ ಪಡೆತಂದು ಕಾರ್ಯಪ್ರವೃತ್ತಿ ಮಲ್ಪನಗ ನಂಗೆ ಪೂರ್ವಿಕರ ಆರಾಧನೆ ಮತ್ತು ಎಂಜಿತ್ತಿ ಆ ಶಿಲಾರೂಪ ಸ್ವರೂಪ ಎಂಜಿತ್ತಿ ಆ ಕಲ್ಲುಟ್ಟಿ ಕಲ್ಕೊಡೋಣ ಒಂಜಿ ಪ್ರತಿಮೆಗಳು ನಂಗೆ ತಿಕ್ಕೊಂಡು ಅವಾಗ ಅಂಜಿತ್ ಒಂಜಿ ಪೀಠೊಳೆ ನಮ್ಮ ಶಿಲಾ ಪ್ರತಿಷ್ಠೆ ಉದ್ದೇಶವಾದ ಏನು ಪ್ರತಿಷ್ಠೆ ಮತ್ತು ಈ ಜಾಗಡೆ ಆಗನ ಕುಲ್ಲಾದ ತನ್ಮೂಲಕ ಆಗನ ಆರಾಧನೆ ಮತ್ತಂಬಲೆ ಐದಾರೆ ಕುಟುಂಬಕ್ಕೆ ಮಾತ್ರ ಶ್ರೇಯಸ್ಸಾಪೂರ್ಣ ಪ್ರಮಾಣ ವಿಚಾರಗಳನ್ನು ತಿಳಿಯುವಂಥ ಆ ಪ್ರಕಾರ ಸಂಕಲ್ಪ ಮತ್ತೊಂದು ಐಕ್ಯ ಬೋಡ ಸಿಗುವಂಥ ವ್ಯವಸ್ಥಿತವಾಗಿ ಕಟ್ಟೆಯನ್ನು ಮಾತ್ರ ನಿರ್ಮಾಣ ಮತ್ತೊಂದು ನಮ್ಮ ಕೊಳದೇಶ್ವರ ಶುದ್ಧಿಮಂತ್ರಿಗಾದ ಆ ವಾಸ್ತು ಪ್ರಕ್ರಿಯಾದ ಪೀಠ ಶುದ್ಧಿಪೂರ್ವಕವಾದ ಯಥಾಶಕ್ತಿ ಆದ ಅಧಿವಾಸ ಮಂತ್ರ ಯೋಗ ನಿರ್ಧರಿಸಿದೆ ಎಚ್ಚರ ಮಲ್ಪಾದಿತ್ತೆ ಸುಮುಹೂರ್ತ ಸುಗಳಿಗೆಡೆ ಆ ಉದಯಕಾಲ ಲಗ್ನೋಡ ಪ್ರತಿಷ್ಠಾಪನೆ ಮಾಡ್ಬೇಕಲ್ಲ ಪೆಂಜಿತಿ ಆ ಲಗ್ನಗೂ ವಿಷಯಗಳಿಗೆ ಆಡೋ ದಶದೋಷಗಳು ಚಂದಾಷ್ಟ ದೋಷಗಳು ನಾನೇನು ಪೂರ ದೈವಗಳು ದೂರೀಕರಿಸಾದೆ ಲಗ್ನ ಸುಲಗ್ನ ಮತ್ತು ಸುಮುಹೂರ್ತೋಡ ಪ್ರತಿಷ್ಠರಾದೆ ಈ ಮಣ್ಣು ಪರಿಪೂರ್ಣ ಬದ್ನಾದಿ ಕಲೆಯಾದ ನೆರೆಯುವಂಥದ್ದು ನಮ್ಮ ಸಂಸಾರ ಮಾದ ಬೆಡ್ಡ ರೀತಿ ಕಾತ್ಕೊಂಡು ಬರ್ತದೆ ಹಿರಿಯ ನಾವು ಯಾವ ರೀತಿ ಆರಾಧನೆ ಅವೇ ರೀತಿ ಆರಾಧನೆ ಪ್ರೇರಣೆ ನಮಗೆ ಕೊಟ್ಟು ಮುಖಾಂತರವಾದ ನಮ್ಮ ಕೈಟ ಸೇವಳೆ ಮಾತಗಳು ಜೊತ್ತೊಂದು ಐದು ಕಲ್ಪೋಕ್ತಗಳನ್ನು ಒದಗಾಗ ಸಂಸಾರ ಮತ್ತು ಉದ್ಧಾರ ಲಗ್ನ ಸುಲಗ್ನ ಪ್ರತಿಷ್ಠಿತರಾವಡ ಬಂದು ಸನ್ನಿಧಾನ ಪ್ರಾರ್ಥನೆ ತಮ್ಮದೇವತಾಭ್ಯೋ ಮಹಾಪ್ರಾರ್ಥನೆ ಭಯಾಮಿ ಗೋವಿಂದಾನಿ ಗೋವಿಂದ ನಮೋ ತರಂತಾರ ನಮೋ ದೇವರ ಸಮಾದಾಶ
ಸೂಚನೆ ಕೊರಿ ಪ್ರಕಾರವಾದ ಮಿತ್ರ ನಡ್ತೊಂಡಿ ಅದ ಹೆಜ್ಜೆ ಮಾಡ್ತಾರೆ ಸಂಕ್ರಾಂತಿ ದಾನಿ ಸಂಕ್ರಾಂತಿ ದಾನಿ ಪೂ ನೀರು ಮೂರು ದೀಪ ದೀಪ ಪೂ ಮಾತ್ರ ಅವಳು ಮಾತ್ರ ಪನಿಯಾರ ಬಕ್ಕ ಅಗೆಲು ಅಗೆಲು ಮೂಲು ಪೂ ಬಕ್ಕ ದೀಪ ಅವಳು ಅಗೆಲು ಇದು ಮಾತ ಮಲ್ಪುಣಿ ಬಂದು ಮತ್ತೆ ಪ್ರತಿಜ್ಞೆ ಮಾಡ್ಬೋದು ಇದು ಪರ್ವಕ ಪ್ರಸನ್ನ ಕಾಲಡು ಪರ್ವ ಪಾಡ್ದು ಇದು ಪರ್ವದಾಯ ಪಾಡ್ದು ಪ್ರತಿಷ್ಠಾಲೆ ಪರ್ವ ಪಾಡು ಹೇಳ್ಬೇಕು ನಾನು ವ್ಯಕ್ತಿಗೆ ಹೆಂಚನ ಮಾಡಿ ನಮ್ಮ ಹೆಂಚನ ನಮ್ಮ ಪ್ರಾರ್ಥನೆ ಮಾಡ್ಕೊಂಡು ಸನ್ನಿಧ ನೋಡು ಹೆಂಚನ ತಂದು ಕೊಟ್ಟಿಂದ ಯಾಕೆ ಪ್ರತಿಜ್ಞಾ ವಿಧಿ ಬಂದು ಶಾಸ್ತ್ರ ಕೊಂಡ್ತೇವೆ ಪ್ರಕಾರ ಪ್ರಾರ್ಥನೆ ಮಾಡ್ತಂಗ ಶ್ರೀ ಗುರುಭ್ಯೋ ನಮಃ ಹರಿಹರೇ ನಮಃ ಓಂ ರಮಾಪತಿಂ ಪೂರ್ಣಂ ಮುಕುಂದಂ ವ್ಯಾತಂಚ ವಿಜ್ಞಾನಸಭಾನಂ ಪೂರ್ಣ ಪ್ರಬೋಧಂಚ ಸುತತ್ವದೇವಂ ಕ್ರಮಾತ್ ಗುರುಂ ಶಬ್ದಾತ್ ಗುರುಭ್ಯೋ ನಮಃ ಪ್ರಾರ್ಥಯಾಮಿ ಹರಶಂಭೋ ವಕ್ರತುಂಡ ಮಹಾಕಾಯ ಕುಲಿಸುನು ಪ್ರಭಾಂ ಅವಿಘ್ನಂ ಕುರುಮೇ ದೇವ ಸರ್ವಕಾರ್ಯರತ ಮಹಾಗಣಪತೇ ನಮಃ ಪ್ರಾರ್ಥಯಾಮಿ ಸರ್ವಸ್ವರೂಪೇ ಸರ್ವೇಶೇ ಸರ್ವಕೃತುಂಡಿದೆ ವೇಭ್ಯಸ್ತ್ರಾಹಿರ್ಮದೇ ದುರ್ಗೆ ದೇವಿ ನಮೋಸ್ತೆ ಹರಶಂಭೋ ಮಹಾದೇವ ವಿಶ್ವೇಶಾಮರೋಲ್ಲಭ ಶಿವಶಂಕರವಾತ್ಮನಿರ್ಗಂಧರ್ಮೋಸ್ತೆ ಪ್ರಕಾಶಮದ್ಯಸ್ವರೂಪಾಂಬರಾಭೇ ಸುಂದರೀಂ ತ್ರಿನೇತ್ರಾಂ ಸಿಂಧೂರವರುಣಾಂ ಪತಿಕೋಮರಾಂಗೀಂ ಮಾಯಾಮಯೀಂ ತತ್ವಮೀಂ ನಮಾಮಿ ಪರಿವಾರಧರ್ಮದೇವತಾಭ್ಯೋ ನಮಃ ಕಲ್ಲುಪ್ರಾಧರ್ಮದೇವತಾಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಪ್ರಾರ್ಥನೆ ಮತ್ತೊಂಗ ಅಂಕ ಯೋಗಕ್ಷೇಮ ಕಲ್ಪತಾಂ ಪಡೆದು ಒಂಜಿ ಪ್ರತಿಯೊಂದು ಕಾರ್ಯದ ಆರಂಭ ಭಾಗಗಳು ಪುಣ್ಯಾರ್ಚನೆ ಪಡೆದಂಜಿ ಮಲ್ಪರೆಗಳು ದಯ ಪಡೆದಾಂಡ ಪುಣ್ಯ ಅಹ ಪಡೆದಾಂಡ ದಿನ ಅಂದರ್ಥ ಪುಣ್ಯ ಆ ದಿನ ಪುಣ್ಯಾದ ಬರಡು ಪಡೆದು ಇಟ್ಟು ಪಡೆದು ಪೋನಾಗ ಶಾಂತಿರಸ್ತೋ ಪುಷ್ಟಿರಸ್ತೋ ದೃಷ್ಟಿರಸ್ತೋ ಇಂಕ್ಲೆ ಮಾತ ಶಾಂತಿ ಆವಡು ಸಂತೋಷ ತಿಕ್ಕಡು ಆರೋಗ್ಯ ತಿಕ್ಕಡು ಭಾಗ್ಯ ತಿಕ್ಕಡು ಇಂಕ ಮಾತ ಒಂಜಿ ಪಡೆದು ಪೋನಾಗ ಯೋಗಕ್ಷೇಮೋನ ಕಲ್ಪತಾಂ ಪಡೆದು ಯೋಗಲ ಕ್ಷೇಮಲ ಕೊರ್ಲೆ ಪಡೆದು ದೇವಡ ಪ್ರಾರ್ಥನೆ ಮಲ್ಪರಂಡಿಗೆ ಅವಾಗ ಅವು ಮಾತ ಯೋಗ ಕ್ಷೇಮ ಪಣಪಣ ಅವು ದೈವ ದೇವರನ್ನ ಅನುಗ್ರಹದಾರೆ ಮಾತ್ರ ಪ್ರಾಪ್ತಿಯಾಪಿನ ಹೊರತು ಬೇತ ನಮ್ಮ ಒಳಗೆ ತೊಂದರೆ ಸಾಧ್ಯ ಅಂಜಿ ಪುನಗ ಆ ಯೋಗಕ್ಷೇಮ ಪ್ರಾಪ್ತಿ ಆವಡೊಂದಾಂಡ ಐಕ್ಯ ಬೋಡ ಇಂತಿ ಕರ್ಮ ಭಾಗಲೇನು ಈ ಕರ್ಮ ಭೂಮಿಡು ನಮ್ಮ ಕುಟದ ಬತ್ತ ಆ ಕರ್ಮ ಮಟ್ಟ ಮುಖಾಂತರವಾದ ಆ ದೇವತರನ್ನ ದೈವರನ್ನ ಅನುಗ್ರಹ ಸಂಪಾದನೆ ಮತ್ತು ಬಂದಾಂಡ ನಂಗೆ ಮಾತ ಪ್ರಾಪ್ತಿಯಾಪನ ಒಂದು ಶಾಸ್ತ್ರ ಅವಾಗ ಯೋಗ ಪಣಂದಾಂಡ ಐಕ ಅರ್ಥ ಶಬ್ದ ಕರ್ತನೆ ಆ ಒಂದು ನಂಜಿ ಬೇಲೆ ನಮ್ಮ ಕೈಟ ಆದ ಪಣಂದಾಂಡ ಐಕ ಯೋಗ ಅಂದುಬುದರಿಗೆ ಅಂಜನೆ ಅವು ಬತ್ತನ ಯೋಗ ಸ್ಥಿರವಾದ ಒಂದು ಕ್ಷೇಮ ಅಂದುಬುದರು ಅವು ರಡ್ಲ ಪ್ರಾಪ್ತಿ ಆವಡೊಂದ ದೇವರನ್ನ ಅನುಗ್ರಹ ಬೋಡು ದೈವಗಳ ಸಹಾಯ ಬೋಡು ಪಡೆದು ಐಕೋಸ್ಕರನೆ ನಮ್ಮ ಹಿರಿಯರ ನಾಕಳು ದೈವ ದೇವರು ಗುರು ಹಿರಿಯರು ಪಡೆದು ಇಂಚ ನಾಲ್ ಸತ್ತಿಲೇನು ನಮ್ಮೊಂದು ಬೈತೆ ಅವಾಗ ಒಂಜಿ ರಥ ಬೋಡು ನಾಡು ಜೀವ ಬೋಡು ನಾಡ ನಾಚಕ ಸಮಾನಾದಿತ್ಯ ನಾನು ಎಂಚ ಅವು ಎರಡೇ ರೀತಿಯ ಬೋರ ಸಾಧ್ಯತೆ ಉಂಡ ಅಂಚೆ ನಮ್ಮ ಜೀವನ ಬಂಬಳ ರಥಲ ಬೋಡು ನಾಂಡ ದೇವರನ್ನ ದೈವಗಳನ್ನ ಗುರುಗಳನ್ನ ಹಿರಿಯರನ್ನ ಆಶೀರ್ವಾದ ಅನುಗ್ರಹ ಮಾತಾಂಡ ಅವು ಮಾತಂದು ಜೀವನಡು ಬದುಕದು ಬರ್ಕೊಂಡು ಪ್ರಾಪ್ತಿ ಆಪಡಂದರ್ಥ ಅಂಚ ನಮ್ಮ ಗಟ್ಟಿ ಸಮಾಜದ ವಿಶೇಷವಾದ ನಮ್ಮ ಕೋರಿಕೆ ನಾವು ಆರಾಧನೆ ಸಾನ್ನಿಧ್ಯಗಳು ಒಂಜಿ ಕಾಲ ಪ್ರತಿಯೊಂಜಿ ಕೈ ಭೂಮಿಡೆ ಒಂಜಕ್ಕೆ ನಾಶ ಅಂದುಂಡಿಗೆ ಏಕೆ ಮರ್ತ್ಯಲೋಕ ಅಂದೇ ಹೋದರು ಒಂಜಿ ಸೃಷ್ಟಿ ಆಪಂಡು ಒಂಜಿ ಕಾಲ ಒಂಜಿ ಮೆರಪುಂಡು ಒಂಜಿ ಕಾಲಡು ಅವು ಅವನತಿ ಹೊಂದುಂಡು ಕೂಡ ಎಲ್ಲ ಒಂಜಿ ಪುಟದ ಬರ್ಪೆ ಆಯ್ಕೆ ಪ್ರೇರಣೆ ಆಪಂಡು ಆಯನ ಜೀರ್ಣೋದ್ಧಾರ ಮಲ್ಪೆ ತನ್ನ ಮೂಲಕ ಆರಾಧನೆ ಮಾಡ್ತಾ ಬರ್ಪೆ ಇಂಚ ಮಾತಂದರ್ಥ ಕೆಲವು ಸತಿ ಅಂಚ ಸಾಧ್ಯತೆ ಪಡು ಅವಾಗ ಅಂಚಿತ ಸಂದರ್ಭಡು ನಮ್ಮ ಮನಿ ಪಂದೆ ಕೊಳ್ಳರ ಬೆಳ್ಳಿಗೆ ನಮ್ಮ ವಂಶಡು ಪುಟ್ಟಿ ಬಕ್ಕ ಆ ದೈವ
ದೇವರನ್ನ ಅನುಗ್ರಹಕ್ಕೆ ಪ್ರಾಪ್ತಿ ಆಗ್ತದೆ. ನಮ್ಮ ನಾಶ ನಮಗೆ ನಾಶ ಶರೀರಕ್ಕೆ ನಾಶ ಇತ್ತಂದಾಂಡ ಜೀವಗ ನಾಶ ಐತಿ ಅಂಚನೆ ಆ ದೈವಳು ಮಾತ ಸ್ಥಿರ ಅಂದಿರ್ತ ಪಡಂದಾಂಡ ಮೂಲ ಇಜ್ಜಿ ಪಡಂದಾಂಡ ಮೂಲ ಕಲ್ಲು ಬೂರ್ದು ಬತ್ತುಂಡು ಸಾನ ಬೂರ್ದು ಪಡಂದು ದೈವಳು ಇಜ್ಜಿ ನಾಶ ಆತಂದ ಅಂತ ಹತ್ತು ಆಕಳ ಸಾನ್ನಿಧ್ಯ ಮೂಲ ಇಜ್ಜಿಯಿಂದ ಅರ್ಥ ಆದ ಹೊರತು ಆ ಶಕ್ತಿಗಳು ಈ ಪಂಚಭೂತಗಳು ಲೀನವಾದ ಪೇರಂದರ್ಥ ಅವಾಗ ಅಂಜಿತ್ತ ಒಂದು ಸಾನ್ನಿಧ್ಯನ ಪುನರಪಿ ನಮ್ಮ ಚಿಂತನೆ ಮತ್ತೊಂದು ಕೈ ಮುಗಿದು ನಮ್ಮ ಹಿರಿಯರ ನಾಲ್ಕು ಆಶೀರ್ವಾದ ಪ್ರಾಪ್ತಿಯಾಯನ ಅವಾಗ ಆ ಸಾನ್ನಿಧ್ಯಗಳು ಮೂಲ ಬತ್ತು ನೆಲವಂತೋಡು ಬಂದು ನಮ್ಮ ಭಕ್ತಿ ಇದ್ದಾರೆ ಶ್ರದ್ಧೆದ್ದಾರೆ ಪ್ರಾರ್ಥನೆ ಮತ್ತು ದಾಂಡ ಅವರಂತ ಪ್ರಾರ್ಥನೆ ಏಕೆ ನಂಬೋಣಿ ಬನ್ನಿ ದೈವ ನಂಬೋಣಿ ಎಂದು ಬನ್ನಿ ನಂಬಿಕೆನೇ ಮುಖ್ಯ ಅಂದರ್ಥ ವಿಶ್ವಾಸ ಫಲದಾಯಕ ಬಂದು ಅಂಚ ವಿಶೇಷವಾದ ಈ ಮಣ್ಣು ಒಂದು ಕಾರಣ ಆರಾಧನೆ ಸಾನ್ನಿಧ್ಯಗಳು ಆ ಸಾನ್ನಿಧ್ಯ ಮತ್ತು ಅವನಕ್ಕೆ ಬಂದಾಗ ನಮಗೆ ಕೂಡ ಪುನರಪಿ ಮತ್ತು ಜೀರ್ಣೋದ್ಧಾರಗಳು ಬಂದು ನಮ್ಮ ಆ ಕಾರಣ ಪೂರ ತ್ರಿಕಾಲ ಪೂಜೆ ಮತ್ತು ದೇವಿನ ಆರಾಧನೆ ಮಾಡ್ತದೆ ಮಸ್ತ್ ಮಸ್ತ್ ಮತ್ತು ಪ್ರಾಶಸ್ತ್ಯ ಮತ್ತು ಮತ್ತದೆ ನಂಗೆ ಆ ದೈವ ಪ್ರಕಾರವಾದ ಪ್ರತಿ ಬಂತ ಈ ಜಾಗಡ್ಲ ಈ ಜಾಗ ನಿಂತದೆ ಇದೆ ತಂದು ಆ ಜಾಗಡ ಬೋಡ ಇಂಚಿತ್ತಿ ಪರಿಷ್ಠಾಪನೆ ಮಾಡುವಂಥ ಅಲ್ಲ ಸ್ವಲ್ಪ ಸಾನ್ನಿಧ್ಯ ಶೇಷ ಉಂಡು ಪಡೆದು ನನಗೆ ತೋಜದತ್ತಂದು ಅವು ನನಗೆ ಗೊತ್ತಿಲ್ಲ ಸುಮಾರು ಕಡೆ ಪ್ರಶ್ನೆ ಯಾಕೆ ಕಾಲಬೋಡು ದೈವಜ್ಞರ ಸುಳ್ಳು ಅಂಪಿರಂದ ಅರ್ಥ ಆಗ್ತದೆ ದೈವಜ್ಞಂ ದೈವತ್ ಪಶ್ಯೇತ ಬಂದರ್ಥ ಅವಾಗ ನಂಗೆ ಕಾಲ ಬಂದಾಗ ನಂಗೆ ಯೋಗ ಬಂದಾಗ ಹೇಗೆ ನಂಗೆ ದೈವಗಳು ಸಾಧಿಸೋಯ್ತು ಬಂದರ್ಥ ಅಂಚ ಒಂಜೇ ಕೆಲಸ ಒಂದು ಬರ್ತನೆ ಕಡೆಗೆ ನಂಗೆ ಈ ಜೋಯಿ ಸೇರ್ದಿಕ್ಕೆ ಈ ಜೋಯಿ ಸೇರಿ ನಮ್ಮ ಮುಖಾಂತರವನ್ನು ಚಿಂತನೆ ಮಾಡ್ಕೊಂಡಾಗ ನಂಗೆ ಆ ಒಂಜಿ ಆ ಸಾನ್ನಿಧ್ಯ ಪೂರ್ವಘಟ್ಟದ ಸಾನ್ನಿಧ್ಯ ಈ ಜಾಗ ಒಂಜಿ ಉಂಡು ಅವೇನು ಮಾತಾ ನಿಗಳು ಶೋಧನೆ ಮಲ್ಪಲೆ ಅವ ನಿಖಲಿಗೆ ತಿಕ್ಕರ ಸಾಧ್ಯತೆ ಉಂಡು ಪಡೆದು ಆರ್ನ ಶಾಸ್ತ್ರದ ಮಿತ್ತು ಆ ದೈವಗಳು ಆರೆಗೆ ಪ್ರೇರಣೆ ಕೊರಿ ಪ್ರಕಾರವಾದ ಆ ಜಾಗ ನಿಖಲಿಗೆ ಮಾತ್ರ ಪ್ರಾಪ್ತಿಯಾನ ಆ ಪ್ರಕಾರ ಸಂಕಲ್ಪ ಒಂದು ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನದಾರೆ ನಮ್ಮ ಸಫಲ ಅಂಡ್ ನಮ್ಮ ಪ್ರಯತ್ನ ಆ ಪ್ರಯತ್ನ ದಿಶವಾದ ಸಂಕಲ್ಪ ಮತ್ತೊಂದು ಅವಿನ ಹಬ್ಬಕ ತಿಕ್ಕಿ ಬಕ್ಕ ಏನು ಕೂಡ ವಿಮರ್ಶೆ ಮತ್ತೊಂದು ಯಾವ ರೀತಿ ಮಲ್ಪೋಲಿ ಪಂಡು ವಿಚಾರ ಶಾಸ್ತ್ರ ಮುಖ್ಯನ ಪಡು ದಯ ಪಡೋದು ದಾಂಡ ತಸ್ಮಾ ಶಾಸ್ತ್ರ ಪ್ರಮಾಣ ಕಾರ್ಯ ಜಯ ಉಪಯೋಗ ಕೆಲಸ ಪಡೋದು ದಾಂಡ ನಂಗೆ ಒಂದು ಪ್ರಮಾಣ ಅಂದ ಬೋಟಿಗೆ ಎಲ್ಲ ಒಟ್ಟಾರೆ ಮಲ್ತನ ದಾಂಡ ಮಲ್ತನಳ ಮಲ್ಪಂದಿಗೆ ಸಮಾನ ಪಂಡು ಅಂಚಾರೆ ಬರಲಿ ಅವಾಗ ವ್ಯವಸ್ಥಿತ ರೀತಿಯಲ್ಲಿ ಮಲ್ತಂದು ಬೋಡೋದು ದಾಂಡ ಅವಾಗ ದೇವರನ್ನ ಅನುಗ್ರಹಕ್ಕೆ ಪ್ರಾಪ್ತಿ ಆಗುವಂಥ ಆ ಪ್ರಕಾರ ಸಂಕಲ್ಪ ಮತ್ತೊಂದು ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರೆ ಅವೇ ಪ್ರಕಾರವಾದ ಎಂಕ್ಲೇನು ಸುದರ್ಶನ ಮಟ್ಟಣ ತುಂಬದಿಯೊಂದು ಎಂಕ್ಲೇನು ಮಾತ್ರ ತುಂಬದಿಯೊಂದು ಆ ಕರ್ತವ್ಯ ಮತ್ತು ಶಾಸ್ತ್ರದಿಯೊಂದು ತನ್ನ ಮೂಲಕ ಓಡಿದಿಸೋಡು ಮಾತ್ರ ಆ ಶಿಲ್ಪಿಯನ್ನು ಪ್ರಕಾರವಾದ ಆ ಕಟ್ಟೆ ಮತ್ತು ನಿರ್ಮಾಣ ಮತ್ತೊಂದು ಪುನರಪಿ ಆ ಮೂಲ ಚೈತನ್ಯನ ಆ ಬಿಂಬ ಆ ಶಿಲಾ ನಮ್ಮ ಶುದ್ಧಿ ಮತ್ತದೆ ಆ ಶುದ್ಧಿಯ ಕಲ್ಪನೆ ಮತ್ತೊಂದು ಆ ಶುದ್ಧಿನ ಆ ಬಿಂಬ ಮುಹೂರ್ತಗಳು ಉದಯಕಾಲ ನಮ್ಮ ಪ್ರತಿಷ್ಠಾಪನೆ ಮತ್ತದ ಸಾನ್ನಿಧ್ಯ ಕಲಶಾಭಿಷೇಕ ಮತ್ತದ ಇಂಚಿನ ಯಥಾಶಕ್ತಿ ಆದ ಮೂಲ ಸಾನ್ನಿಧ್ಯ ಧರ್ಮದೇವತೆಗಳೇ ಪರ್ವಸೇವೆ ಮತ್ತದ ಮತ್ತು ಸರ್ವಸೇವೆಲ್ಲ ಮತ್ತು ನಾವು ಅನೇಕ ಅಪರಾಧಗಳು ಪರ್ಯಾವ ಹೆಂಚಿನ ಅಪರಾಧ ದಾಂಡ ಆಯ್ಕೆ ಮಾತು ಸತ್ಯಳು ಮಾತ ಏಕೆ ನಂಗೆ ಆ ಕ್ಷಮೆ ಕೊಡ್ದು ಆ ಸತ್ಯಳು ಪರಿಪೂರ್ಣವಾದಿ ಗರ್ಭಡು ಸಾನೋಡು ಪರಿಪೂರ್ಣವಾದ 14 ಇರುವಂಥದ್ದು ಈ ಸಾನ್ನಿಧ್ಯ ಮೂಲ ಸಾನ್ನಿಧ್ಯದಲ್ಲ ಅಂಚನೆ ಆ ಆರಾಧನೆ ಸಾನ್ನಿಧ್ಯದ ಪರಿಪೂರ್ಣ ಅನುಗ್ರಹಕ್ಕೆ ಪ್ರಾಪ್ತಿಪೂರ್ವಕವಾದ ನಂಬಿ ಸಂಸಾರಕ್ಕೂ ಅರ್ಪಿಸಿದ ಆ ಪದ್ಧತಿ ಕಂಟಕ ಬಯಕಳು ಅಂಜನೆ ರೋಗಪುದ್ರವಳು ಅಂಜನೆ ಬಿಕ್ಕಟ್ಟಳು ಒಂದು ಮಾತು ಇತ್ತನ ದೂರ ಆದ ಒಗ್ಗಟ್ಟನ್ನು ಐಕ್ಯಮತ್ತೆ ಮಾತು ಬದುಕಾದ ಪ್ರಮಾಣ ಮಾತರೆಗಳ ಆಯುರ ಆರೋಗ್ಯ ಕ್ಷೇಮ ಬದುಕನ್ನು ಈ ಒಂದು ಕರ್ತವ್ಯಗೂ ದೇವರ ದೈವಗಳು ಅನುಗ್ರಹ ಮತ್ತು ಸಂಪತ್ತಂದಾದ ತ್ಯಾಗ ಮತದನ ಆಯ್ತು ರಡ್ಡ ಪಾಲು ಉತ್ಪತ್ತಿ ಸಾಧ್ಯ ಸಂಸಾರ ಬದುಕಾದ ಹೊತ್ತು ನನ್ನ ಮಿತ್ತಿಗೆ ಹೆಂಗೆ ದೇವರ ಪರಿಪೂರ್ಣ ಅನುಗ್ರಹ ಉಂಡಿಗೆ ಅಂಜನೆ ಅಂಕಲ ದೇವರನ್ನ ಮಾತು ಕುಟುಂಬದ ದೇವರನ್ನ ಅನುಗ್ರಹ ಉಂಡಿಗೆ ಸಹಾಯ ಉಂಡಿಗೆ ಪಡೆದ ಕೀರ್ತಿನ ಒಂದು ಸತ್ಯಗಳು ಮಾತು ಅಭಿವೃದ್ಧಿ ಅಂಜನೆ ಎಲ್ಲ ದಿವಸಗಳು ಅಟ್ಲಿ ಸಿರಿಸಂಗಾರದ ಸೇವೆಲ್ಲ ಅರ್ಪಣೆ ಮಾಡ್ಕೊಂಡು ಅವೆಲ್ಲ ನಿರ್ವಿಘ್ನ ಸಾಂಗ ಸಾಯದ ಗಂಧ ಅಮೃತವಾಕ್ಯ ಸಂಸಾರ ಬದುಕಾದ ಮಾತು ಅಭಿವೃದ್ಧಿ ಒಂದು ಪ್ರಸನ್ನ ಗೋವಿಂದ ಗೋವಿಂದ ಗ್ರಾಮ ದೇವರಾದಂತಹ ಸೋಮನಾಥ ದೇವರ ಪಾದಗಳಿಗೆ ವಂದನೆ ಮಾಡಿ ಹಾಗೂ ಈ ಕ್ಷೇತ್ರದ ಬಹಳ ಕಾರ್ಣಿಕವಾದಂಥ ಬಲ್ಮದ ಉದ್ಭವ ಕಲ್ಲುಟ್ಟಿ ಕಲ್ಕುಡ ಆ ಸಾನ್ನಿಧ್ಯದ ದೇವಗಳ ಸನ್ನಿಧಿಗೆ ಶಿರಸಾವಹಿಸಿ ನಮಸ್ಕಾರ ಮಾಡಿಕೊಂಡು ಜೈನ ಪರಂಪರೆಯ ಮಂಗಳೂರು ನಂದರಸರ ಆಳ್ವಿಕೆಯಲ್ಲಿದ್ದಂಥ ಅತ್ಯಂತ ಪುರಾತನ 150 ವರ್ಷ ಅಂತ ಹೇಳಿದರೂ ಸಹ ಸಾಧಾರಣವಾಗಿ ಇದೊಂದು 600 ವರ್ಷದ ಇತಿಹಾಸ ಇರುವಂಥ ಒಂದು ಹಿಂದಿನ ಕ್ಷೇತ್ರವಾಗಿತ್ತು. ಒಂದು ಸಾಧಾರಣ 200 ವರ್ಷದ ಹಿಂದೆ ನಾಶವಾಗಿ ಹೋದಂತಹ ಒಂದು ಕ್ಷೇತ್ರ ಕುಟುಂಬಸ್ಥರಿಗೆ ತದನಂತರ ತಿಳಿದು ಬಂದು ಕ್ಷೇತ್ರ ಮಾಡಿ ಇದರ ಮೂಲ ಕಲ್ಲು ಮೂಲ ನೆಲೆ ಎಂಬ ವಿಚಾರದಲ್ಲಿ ಮಾತೃ ಸ್ವರೂಪಿಯಾದಂತಹ ದೇವಿ ಕಲ್ಲುಟ್ಟಿ ಕಲ್ಕುಡ ಸಾನ್ನಿಧ್ಯಗಳು ಏನೋ ಒಂದು ನೀರಿನ ಸಮೀಪ ಇದ್ದಿದೆ ಎಂಬುದೊಂದು ದೇವರ ಒಂದು ಅನುಗ್ರಹದಿಂದ ನಮ್ಮ ಒಂದು ಪಯ್ಯಗಟ್ಟಿ ಕುಟುಂಬಸ್ಥರು, ಅದೇ ರೀತಿ ನಮ್ಮ ನೇಮುಗಟ್ಟಿ, ಅದೇ ಹರಿಕಿರಣ್, ಡಾಕ್ಟರ್ ಹರಿಕಿರಣ್, ಅದೇ ರೀತಿಯಲ್ಲಿ ವಾಸವಣ್ಣ ಇವರೆಲ್ಲ ಬಂದು ಈ ಬಗ್ಗೆ ತಿಳ್ಕೊಂಡು ಹೇಳಬೇಕು ಎಂಬುದಾಗಿ ತಿಳ್ಕಾರಣ ಇದರ ಮೂಲ ಸಾನ್ನಿಧ್ಯವನ್ನು ತಿಳ್ಕೊಂಡು
ಇದರ ವಿಚಾರವನ್ನು ಕುಲಂಕುಷ ಚರ್ಚೆ ಮಾಡಿ ಇಂಥ ಕಡೆಯಲ್ಲಿ ಇದರ ಮೂಲಕಲ್ಲಿ ಇದೆ, ತಾವು ಪ್ರಯತ್ನ ಮಾಡಿ ಇದನ್ನು ಹುಡುಕಿ ತೆಗೆಯತಕ್ಕದ್ದು. ಪೈಗಟ್ಟಿ ಕುಟುಂಬಸ್ಥರ ಆ ಒಂದು ಶ್ರಮ, ಆ ಸಾನ್ನಿಧ್ಯದ ಅನುಗ್ರಹದಿಂದ ಖಂಡಿತ ಇವತ್ತು ಸಫಲವಾಗಿ ಒಂದು ಪೂರ್ವ ಸಾನ್ನಿಧ್ಯ ಇಲ್ಲಿ ತೇಜೋಮಯವಾಗಿ ಇಲ್ಲಿ ಸಾನ್ನಿಧ್ಯ ಪಡೆದೆ ಅಂತ ಹೇಳುವಾಗ ನಮಗೂ ಸಹ ಏನೋ ಒಂದು ಆತ್ಮತೃಪ್ತಿ. ಮುಂದೆ ಇದು ಈ ಪಯ್ಯಗಡ್ಡಿ ಕುಟುಂಬಸ್ಥರಿಗೆ ಮಾತ್ರವಲ್ಲ, ಇಡೀ ಊರಿಗೆ ಒಂದು ಬೆಳಗುವಂಥ ಕ್ಷೇತ್ರವಾಗಿ ಖಂಡಿತ ಪರಿಣಮಿಸ್ತದೆ. ಅಲ್ಲದೆ ತಾಯಿ ಕಲ್ಲುಟ್ಟಿ ತಾಯಿ, ನಾವೊಂದು ತಾಯಿ ಅಂತ ಹೇಳುವಂಥ ಸಂದರ್ಭದಲ್ಲಿ ತಾಯಿ ನಮಗೆ ಹೆತ್ತಿದ್ದಾಳೆ, ಮೊಲೆ ಹಾಲು ಕೊಟ್ಟಿದ್ದಾಳೆ, ಸಾಕಿದ್ದಾಳೆ. ಇನ್ನು ನಾವು ಆ ತಾಯಿಯ ಸೇವೆ ಮಾಡಲಿಕ್ಕೆ ನಾವೆಲ್ಲ ನಿಲ್ಲಬೇಕು. ಇಷ್ಟೆಲ್ಲ ನಮಗೆ ತಾಯಿ ಮಾಡಿಕೊಟ್ಟ ನಂತರ ಇನ್ನು ತಾಯಿಯ ಸೇವೆ ತಾವು ಹೇಗೆ ಮಾಡಬೇಕು? ಇಲ್ಲಿ ಅವಕಾಶಗಳಿಂದ ನಾವು ಕಾರ್ಯಮುಖವಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಸಾನ್ನಿಧ್ಯ ಎಲ್ಲವನ್ನು ಬೆಳಗಿಸಿಕೊಂಡು ಮುಂದೆ ಹೋಗಬೇಕು. ಖಂಡಿತವಾಗಿ ಕುಟುಂಬಸ್ಥರಿಗೆ ಈ ಸಾನ್ನಿಧ್ಯ ಪರಿಪೂರ್ಣ ಅನುಗ್ರಹ ಕೊಡ್ತದೆ. ಮುಂದೆ ಎಲ್ಲ ಲಕ್ಷಣಗಳು ಇದೆ. ಇದು ಅತ್ಯುತ್ತರವಾಗಿ ಇದು ಬೆಳೆಯುವಂಥದ್ದು. ಅನೇಕ ಕ್ಷೇತ್ರಗಳಿದೆ ಉದ್ಭವ ಕಲ್ಲುಟ್ಟಿ ಕಲ್ಕೊಡ, ಆದರೆ ಬಹಳ ವಿರಳ. ನನ್ನ ಒಂದು ಅಂದಾಜಿನ ಪ್ರಕಾರ 2-3 ಇರುವುದು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅದರಲ್ಲಿ ಇದು ಸಹ ಒಂದು ಬಹಳ ಪ್ರಾಧಾನ್ಯತೆ ಇರುವಂಥದ್ದು ಎಂಬ ವಿಚಾರ. ಅಂತೂ ಪಯ್ಯಗಟ್ಟಿ ಕುಟುಂಬಸ್ಥರಾದ ಇವರಿಗೆ ಈ ಒಂದು ಕಾರ್ಯಕ್ಕೆ ಇಳಿದ್ರಲ್ಲ, ಆ ದೇವರು ಆ ಕಲ್ಲುಟ್ಟಿ ಕಲ್ಕೊಡ ಇವರಿಗೆ ಪರಿಪೂರ್ಣವಾದ ಅನುಗ್ರಹಗೊಂಡು ಪೂರ್ಣ ಯಶಸ್ಸು ಕೊಡಲಿ ಅಂತೇಳಿ ಭಕ್ತಿಯಿಂದ ಆಸಕ್ತಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಜಯಿಸಲು ನಮ್ಮ ದುಮ್ಮದಿಯೊಂದು ಆ ಜಯಿಸಲು ಒಂದು ವಿಮರ್ಶೆ ಮಾಡ್ತಾರೆ ಸರಿಯಾದ ಮಾರ್ಗದರ್ಶನ ಗೊತ್ತಿಲ್ಲ. ಅದೇ ಏತು ಶಾಸ್ತ್ರ ಪಣ್ಣನ ದಾಂಡ ನಂಬಿಕೆ ಮುಖ್ಯ. ನಂಬಿಕೆ ತಂತೆ ಪಣ್ಣನ ದಾಂಡ ಒಂಜಿ ಏತಮಲ ಡಾಕ್ಟರ್ ದಾಂಡ ಮದ್ದು ತಂಗ ಡಾಕ್ಟರ್ ವಿಶ್ವಾಸ ಇದ್ದಿನ ದಾಂಡ ಬಾರ್ದು ಏತಲಾಗಿಲ್ಲ ನಾಲ್ಕು ಪಲಿಕಿಡಿಂದ ಅಂಜನೆ ಗುರುಗಳು ಅಂಜನೆ ವಿದ್ಯೆ ಒಂದು ಮಾತು ಅಂಚನೆ ವಿದ್ಯೆ ಮಕ್ಕಳು ದಾಂಡ ಗುರುಕುಲ ಗೌರವ ಕೊಡು ಅಪ್ಪಣ್ಣ ಮಾತ್ರ ನನಗೆ ಕಲ್ತಿನ ವಿದ್ಯೆ ಸಾಫಲ್ಯ ಪಟ್ಟಿಂದ ಕರ್ತವ್ಯ ಮಾತ್ರ ಆಗಲ್ಲ ಮತ್ತು ಶಾಸ್ತ್ರ ಕೂಡ ಅಭಿವೃದ್ಧಿ ಆದ ಗೌರವ ಸ್ಥಾನಮಾನ ಈ ಕ್ಷೇತ್ರದ ಸತ್ಯಗಳು ಅನುಗ್ರಹ ಮಾಡಬೇಕು ಅಂತ ಹೇಳ್ತಾರೆ. ಮಂಗಲಂ ಭಗವಾನ್ ಮಂಗಲಂ ಶೋಧನಾ ಮಂಗಲಂ ದೇವಗೀತ ಮಂಗಲಂ ಗಡಧ್ವಜ ಫಲ ಕೊಡ್ತಾರೆ. ఆయన దినేష్ పనికర్ ಮೇರ ಮೂಲಕ ಪ್ರಶ್ನೆ ಚಿಂತನೆ ಮಾಡ್ಕೊಂಡಾಗ ಈ ಸಾನ್ನಿಧ್ಯಕ್ಕೆ ಪೂರ್ಣತೆ ಬರೋಡಾಂಡ ನೇತ ಮೂಲದ ಬಿಂಬ ಜಲಟುಂಡು ಆ ಜಲದ ಐಡ್ದೆತ್ತದು ಮೂಲ ಪ್ರತಿಷ್ಠೆ ಮಂದನ ಈ ಸಾನ್ನಿಧ್ಯಕ್ಕೆ ಪರಿಪೂರ್ಣತೆ ಬರ್ಕೊಂಡು ಪಂಪಿನ ಒಂಜಿ ವಾಕ್ಯನಾರ್ ಕೊರಿಯರು ಎಂಚದು ಪುನಗ ಎಂಕ್ಲೆಗೆ ಬಂಡ ಆ ಭಯ ಇತ್ತನು ಎಂಚ ಬಂಡ ಎಂಕ್ಲು ತೂತನಗ್ಲತ್ತು ತೆರಿದನಗ್ಲತ್ತು ಅಂಡಲ ಆ ಚಿಂತನೆ ಬತ್ತಿನ ವಿಷಯನ ಪ್ರಕಾರ ಎಂಕ್ಲು ನಮ್ಮ ಮಾಗಣ ದೇವರು ಅಂಚನೆ ಗ್ರಾಮ ದೇವರು ನಮ್ಮ ನಾಗಬ್ರಹ್ಮೇರು ಮಾತ ದೈವ ದೇವರನ್ನ ಪ್ರಾರ್ಥನೆ ಮಂತೊಂದು ಆ ಸುಮೂರ್ತಡು ತಂತೆದಾರ್ ಕೊರೋಂಜಿ ದಿನಮಾನಡು ಎಂಕ್ಲು ಆ ಸುಮೂರ್ತಡು ಐನ ಉತ್ಕರಣ ಮನ್ಪರೆ ಪೋನಾಗ ಅಪ್ಪೆ ಮಸ್ತ್ ತ್ರಾಸ ಕೊರಂದೆ ಐನಾತು ದೇಗುಡ ಎಂಕ್ಲನ ನಮ್ಮ ಕೈಗೆ ತಿಕ್ಕು ಲೆಕ್ಕ ಆ ದೇವರು ಕಟಾಕ್ಷರು ಮಂದೇರು ಜೊತೆ ಪುನಗ ಇನಿ ಅವು ಈ ಗಲಿಗೆಡು ಈ ಪೊರ್ತುಡು ಈ ಸಾನ್ನಿಧ್ಯೋಡು ಅವು ಪ್ರತಿಷ್ಠೆ ಆಂಡ್ ಈ ಸಂದರ್ಭಡು ನಮ್ಮ ಒಂಜಿ ಕ್ಷೇತ್ರದ ಪರವಾದ ಒಂಜಿ ಗೌರವಿಸನ ಒಂಜಿ ಮುಖ್ಯ ಅಂದ ಎಂಕ್ಲು ಏನೊಂದ ಇನಿ ಆ ಪ್ರಶ್ನೆ ಚಿಂತನೆ ಮಂತಿನ ಆ ದೈವಜ್ಞರು ಅಂಚನೆ ಈ ಪ್ರತಿಷ್ಠೆ ಮಂತಿನ ತಂತ್ರಿವರಿಯರು ನಮಕ್ ಅತ್ಯಂತ ಗೌರವಪೂರ್ಣದುಲ್ಲೆರು ಅಂಚದುಪ್ಪನಾಗ ಐತೊಟ್ಟಿಗೆ ನಮ್ಮ ಈ ಅಪ್ಪೆಗೆ ಜಾಗೆ ಸ್ಥಳದಾನ ಮನ್ಪನಾಗ ಈ ಕ್ಷೇತ್ರದ ಜನ ಮನ್ಪನಾಗ ಸ್ವಲ್ಪ ಜಾಗೆ ನಮ್ಮ ಶೇಖರ್ ಪೂಜಾರಿ ಕೊಲ್ಲಕು ಮೇರು ಆರ್ನ ಇಟ್ಟಿತ್ತು ಆರು ಪ್ರಾಂಜಲ ಒಂದು ಮನಸ್ಸಿಡು ಅತ್ಯಂತ ಪ್ರೀತಿಪೂರ್ವಕವಾದ ಐನು ಅಪ್ಪೆಗೇತು ಬೋಡು ಆತ ಜಾಗ ಕೊಟ್ಟ ಪಂಪಿನ ಒಂಜಿ ಮಲ್ಲ ಮನಸ್ಸಿಡು ಆರು ಇನ್ನು ಬತ್ತದು ಈತ ವಿಸ್ತೀರ್ಣ ಅವಡಂಡ ಕಾರಣ ಶೇಖರ್ ಪೂಜಾರಿ ಬೊಕ್ಕ ಪಾರ್ವತಿ ಅಪಿ ದಂಪತಿಗಳು ಅಂಚನೆ ಐತ ಸಾನ್ನಿಧ್ಯದ ಅಡಿಪಾಯ ತಂದೆ ಇದು ದುಂಬದ ದನದ ಜಾಗದ ಮೊಕಲದ ಜಾಗೇನು ನಮ್ಮ ಯಾದವ ಬೆಳಚರ ಪಕ್ಕ ಸಹೋದರಿಯರು ಅಕಲ್ ಅತ್ಯಂತ ಪ್ರೀತಿಪೂರ್ವಕ ಕೊಡ್ತೇರು ಈ ರೆಡ್ ಸ್ಥಳದಾನಡು ಇನ್ನು ಈ ಕ್ಷೇತ್ರ ಈತ ಮಟ್ಟ ಬರೋಡಂಡ ಮೆಕ್ಕಲ ಪೂರ ಐತ ಕೊಡುಗೆ ಅಪಾರದುಂಡು ಜದು ಪುನಗ ಇನಿ ಈ ಸಂದರ್ಭಡ್ ಈ ಸುಮಾರ್ತಡು ಅಪ್ಪೆ ಬತ್ತಿನ ಈ ಗುರ್ತುಡು ಈಗಲೂ ಈತ ಆ ನೇಕ್ ಬೋಡಿತ್ತಿನ ಕೊಡುಗೆ ಕೊರನಕ್ಕೆ ಒಂಜಿ ಸ್ಮರಣೆ ಮಲ್ಪ ನಾವು ಎಂಗ್ಲ ಕರ್ತವ್ಯ ಪಂಡದು ಇನ್ನೊಂಜಿ ಈ ಸಾನ್ನಿಧ್ಯೋಡು ನಮ್ಮ ಅಕ್ಲಂಜಿ ಗೌರವಾರ್ಪಣೆ ಎಂದು ಎನ್ನೊಂದು ಸನ್ಮಾನ ಆಗ್ತದೆ ದಯಮಂತದ್ದು ಒಂದು ಗೌರವಾರ್ಪಣೆ ಪಂಡದು ಎಂಗ್ಲು ಈ ಸಾನ್ನಿಧ್ಯ ಮಾತೊಂದಿಲ್ಲ ದಯಮಂತದ್ದು ಮಾತಾಯಿರಲ್ಲ ಐನ ಭಕ್ತಿಪೂರ್ವಕವಾದ ಸ್ವೀಕಾರ ಮಾಡ್ಕೊಂಡು ಬಂದು ಪ್ರಾರ್ಥನೆ ಮಂತೊಂದಿಲ್ಲ. ಗೌರವವನ್ನು ಕಾಪಾಡು.
ಗಟ್ಟಿಯಾದ ಬಡು ಸ್ಥಿರವಾದ ಬಡು ಉತ್ತರೋತ್ತರ ಅಭಿವೃದ್ಧಿ ಸಾನ್ನಿಧ್ಯ ಸಲದಾನ ಮಂದಿನ ಶೇಖರ್ ಪೂಜಾರ್ ಬೊಲ್ಲಕುಮೇರು ಪಾರ್ವತಿ ದಂಪತಿಲೇನು ಸುವಾಸಿನಕ್ಕ ನಮ್ಮ ಹಿರಿಯರಾಯನ ಆರು ಗೌರವಿಸಲು ಬಂಡದು ಕೇಳೋದಲ್ಲ. ಇಸ್ತೀರ ನಲ್ಲಾತ ಬೋಡಿ ಪಂಪನ ಹೊರತುಡು ಬೊಕ್ಲ ಜಾಗೆ ಕೊರ್ನಾರು ಯಾದವ ಬೆಳ್ಚಾಡ ಬೊಕ್ಕ ಸಹೋದರರು ಅಕ್ಲ ದಂಪತಿಲೇರು ಆ ದಂಪತಿಲೆಲ್ಲ ನಮ್ಮ ಸೇವಾ ಸಮಿತಿಯ ಪರವಾದ ಟ್ರಸ್ಟದ ಪರವಾದ ಗೌರವಿಸಲು ಬಂದು ಕೇಳೋದಿಲ್ಲ. ಅಪ್ಪನ ಒಂಜಿ ಸುಮೂರ್ತೋಡು ಮಲ್ಪಂಗ ನಾಲ್ಕು ವೇಚ ಮಂದಿರ ಅಂಚೆ ನಾಲ್ಕು ಸೇವಾ ಮಂದಿರ ಅಕ್ಲೇಗಿಲ್ಲ ಎಂಕುಲು ಟ್ರಸ್ಟದ ಪರವಾದ ಧನ್ಯವಾದ ಕೊರೊಂದಿಲ್ಲ ಗೌರವ ಸ್ವೀಕಾರ ಮಾಡ್ಕೊಂಡು ಕೇಳೋದಿಲ್ಲ. ಸಮಿತಿ ಕೃಷಿ ಕ್ಷೇತ್ರ ಅನುಗ್ರಹ ಇಂದು ಎಂಕದಂಗ ಸಣ್ಣ ನಿಜಾದೆಲ್ಲ ಸಾರು ಉಳ್ಳೇರು ಎಂಕೊಂಜಿ ರಡ್ಡು ಅಕ್ಷರ ಕಲ್ಪೈನಾರು ಅರೇಗಿಂದು ಸರಿ ಸರಿ ದೈವ ದೇವನ ಮಾತಾ ಸುಸ್ಥಿತಿಡ ಅಕರಣ ಆರಾಧನೆ ಮತ್ತು ದಾಂಡ ನಂಕಳ ಎಡ್ಡೆ ಸ್ಥಿತಿನ ಅನುಗ್ರಹ ಬೇರೆ ಬಂದತ್ತ ಬಿಂಬೋಸ್ ಪ್ರತಿಬಿಂಬೋಸ್ ಪ್ರೇ ಬಂದ ಬಿಂಬ ಬಣ್ಣ ದಾಂಡ ಪುರ ದೇವರು ದೇವರನ್ನ ಬಂದತ್ತ ಪ್ರತಿಬಿಂಬ ನಮ್ಮ ಕನ್ನಡಿಗೆ ಅಲಂಕಾರ ಮತ್ತು ಪ್ರಯೋಜನ ನಂಗೆ ಅಲಂಕಾರ ಮತ್ತು ನಮ್ಮ ಪ್ರತಿಬಿಂಬ ಎಂಚ ಪೊರುಡು ಕನ್ನಡ ತೋಜುಂಡ ಅಂಚೆ ನಮ್ಮ ಪುರ ಪ್ರತಿಬಿಂಬ ನಮ್ಮ ಸರಿಯಾದ ಪೊಡ ದಾಂಡ ಬಿಂಬಸ್ವರೂಪ ಪಡಿತಿಂಜಿತಿ ಆ ಸಾನ್ನಿಧ್ಯ ಅನುಗ್ರಹ ಬಂದ್ಬಿಡ ನಂಗೆ ಮುಖ್ಯವಾದ ಬೋಡಂದರ್ಥ ಅವಾಗ ಅವನ ಮಾತ ಸುಸ್ಥಿತಿರ ವ್ಯವಸ್ಥೆ ಆರಾಧನೆ ದಾಂಡ ಆ ಕರ್ತವ್ಯದ ಅಂತ ತಿರ್ತೆ ಆ ಪ್ರಕಾರ ವಿದ್ಯಾರ್ಥಿದ್ದಾರೆ ಪಯ್ಯಗಟ್ಟಿ ಸಮಾಜದ ಸೇರಿದು ಆ ದೇವರ ಮಾತಾ ಕುಲ್ಲಾದಿ ಆರಾಧನೆ ಅಪರಾಧ ಅಪರಾಧ ದಾಂಡ ಈ ಮಾತ ಕ್ರಮ ಬರಬಹುದು ಸಾನ್ನಿಧ್ಯ ಪರಿಪೂರ್ಣ ಬಂದಾನಂತದ್ದು ಸಾನ್ನಿಧ್ಯ ಪರಿಪೂರ್ಣ ಅನುಗ್ರಹ ಪ್ರಸಾದ ಚಿಂತನೆ ತನಿಸಿದ್ದಿನ ಕೈಗೂಡಾದ ಐಕ್ಯಮತ್ಯ ಕುಟುಂಬ ವೃದ್ಧಿ ಅಂಜನ ಕೊಂಜಿ ನಾಗಬ್ರಹ್ಮದೇವರ ಕೆಲಸ ಅವರನ್ನು ಆ ಕೆಲಸ ಎಲ್ಲ ಸತ್ಯಗಳು ಒಳ್ಳೆ ಆನಾಥ ಬೇಕಪ್ಪ ನಾಗದೇವನ ದೇವದೇವನ ಗುಡಿ ಹಿರಿಯರ ಆಶೀರ್ವಾದ ಹೊರತಂದು ಸಂತೋಷ ಇಪ್ಪಂಜಿತ ಭಾಗ್ಯನ ಅನುಗ್ರಹ ತನ್ನ ಪ್ರಾರಂಭಿಕ ಅಂತ ದೇವರ ಆಶದು ಮಂಗಲ ಭಗವಾನ್ ದೇವ